ಸ್ನೇಹಿತರೆ, ವಿಶೇಷವಾಗಿರ್ತಕ್ಕಂತಹ ವೈಜ್ಞಾನಿಕವಾದ ಕಾರ್ಯಕ್ರಮ, ಜಾಗೃತಿ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಸ್ವಚ್ಛ ನಗರ, ಸ್ವಸ್ಥ ನಗರ, ಆರೋಗ್ಯಪೂರ್ಣವಾಗಿರ್ತಕ್ಕಂಥ ನಗರವನ್ನು ಕಟ್ಟುವಂಥ ಕನಸು ಸ್ಪಂದನ ವಾಹಿನಿಯಿಂದ ಸ್ಟಾರ್ಟ್ ಆಗಲಿ ಅಂತ ಆಸೆ ಪಡ್ತಾ ಇದ್ದೇನೆ. ಇವತ್ತು ಕಾರ್ಕಳ ಪುರಸಭಾ ಮುಖ್ಯಾಧಿಕಾರಿಯಾಗಿದ್ದುಕೊಂಡು ಕಾರ್ಕಳವನ್ನು ಸ್ವಚ್ಛ ನಗರ, ಸ್ವಸ್ಥ ನಗರ ಮಾಡುವಲ್ಲಿ ನಿರಂತರ ಪರಿಶ್ರಮಿಸ್ತಾ ಇರತಕ್ಕಂತಹ, ಫಲಿತಾಂಶ ಕೂಡ ಪಡಿತಾ ಇರತಕ್ಕಂತಹ ಮತ್ತು ಎಲ್ಲ ಜನಪ್ರತಿನಿಧಿಗಳ ಸಂಪೂರ್ಣ ಸಹಕಾರ ಪಡೆದಿರತಕ್ಕಂತಹ ರಾಯಪ್ಪ ಸರ್ ಬಹಳ ಪ್ರೀತಿಯಿಂದ ಮಾತಾಡ್ತಾರೆ. ಅವರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಸರ್ಕಾರದ ಗಮನ ಸೆಳೆದಿರತಕ್ಕಂಥದ್ದು. 2 ಬಾರಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ ಅಂತ ಹೇಳಿ ವಿಶೇಷವಾಗಿ ನೆನಪು ಮಾಡ್ಕೊಳ್ತೇನೆ. ಸೊ ನೀರು ನಿರ್ವಹಣೆಯಲ್ಲಿ ಮತ್ತು ಇವತ್ತು ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಅವತ್ತು ಬಹಳ ಸಾಧನೆಗಳನ್ನು ಮಾಡಿದ್ದಾರೆ. ಅವರ ಮಾತುಗಳನ್ನು ಕೇಳ್ತಾ ಮುಂದಕ್ಕೆ ಹೋಗೋಣ. ನಾನು ಅವರನ್ನು ಈ ಕಾರ್ಯಕ್ರಮ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಅವರ ಜೊತೆ ಮಾತಾಡುವಂಥದ್ದು. ಸರ್, ಬಹಳ ಸಮಸ್ಯೆಗಳು ಏನು, ನಗರಗಳ ಸಮಸ್ಯೆಗಳು ಅಂತ ಹೇಳಿದರೆ ತ್ಯಾಜ್ಯ ನಿರ್ವಹಣೆ ಬಹಳ ಕಷ್ಟಕರವಾಗಿರ್ತಕ್ಕಂಥ ಏರಿಯಾ ಅದು. ಹಾಗೆಯೇ ಶುದ್ಧವಾಗಿರ್ತಕ್ಕಂಥ ಕುಡಿಯುವ ನೀರು ಒದಗಿಸುವಂಥದ್ದು ಕೂಡ ಬಹಳ ಕಷ್ಟಕರವಾಗಿರ್ತಕ್ಕಂಥ ಕೆಲಸ ಅದು. ಪ್ರತಿ ವರ್ಷ ಬೇಸಿಗೆ ಬಂತು ಅಂದ್ಕೊಳ್ಳೋ ಕಾರ್ಕಳ ಸಮಸ್ಯೆಗಳು ಬರ್ತಿತ್ತು. ಈ ಸಲ ಬರಲಿಲ್ಲ, ನೀರು ಸಿಗ್ತಾ ಇತ್ತು ಕೊನೆ ತನಕ. ಏನು ಜಾದು ಮಾಡಿದಿರಿ ಅಂತ ಹೇಳಿ? ಸರ್, ಏನು ಜಾದು ಮಾಡಲಿಲ್ಲ ಸರ್. ಅದರ ಹಿನ್ನೆಲೆಯಲ್ಲಿ ಬೇಸಿಗೆ ಪ್ರಾರಂಭವಾದಾಗ ನಮ್ಮ ಇಂಜಿನಿಯರ್ಸು, ನಮ್ಮ ಸ್ಟಾಫು, ನಮ್ಮ ಜನಪ್ರತಿನಿಧಿ ನಾವು ಒಂದು ಸಭೆ ಮಾಡಿ ನಮ್ಮ ಅಧಿಕಾರಿಗಳನ್ನು, ನೌಕರರನ್ನು ಒಂದು ಕಟ್ಟುನಿಟ್ಟಾಗಿ ನೀರು ಇರುವಂಥ ನೀರನ್ನು ಯಾವ ರೀತಿ ಉಪಯೋಗ ಮಾಡಬೇಕೆಂಬುದಾಗಿ ಒಂದು ನಿರ್ದೇಶನ ಕೊಟ್ಟು ಆ ರೀತಿ ನಾವು ವಾಚ್ ಮಾಡಿದ್ದೇವೆ ಸರ್. ನೀರು ಎಲ್ಲೂ ಪೋಲಾಗದಿದ್ದಾಗೆ ಕೂಡಲೇ ಡ್ಯಾಮನ್ನು, ಮುಂಡ್ಲೇರಿರುವಂಥ ಡ್ಯಾಮನ್ನು ಕ್ಲೋಸ್ ಮಾಡಿದ್ವಿ. ನೀರು ಹೊರಗೆ ಹೋಗದಿದ್ದಾಗೆ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಅಲ್ಲಿಂದ ನೀರನ್ನು ಸರಿಯಾದ ರೀತಿಯಲ್ಲಿ ಕೊಡಬೇಕೆಂಬುದಾಗಿ ನಮ್ಮ ಸಿಬ್ಬಂದಿಗಳ ಮೂಲಕ, ನಮ್ಮ ಇಂಜಿನಿಯರ್ ಮೂಲಕ ಅವರ ತಾಂತ್ರಿಕ ಸಲಹೆ ಪಡೆದು ಯಾವುದೇ ವೇಸ್ಟ್ ಆಗದಿದ್ದಾಗೆ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದರಿಂದ ಯಾವುದೇ ಈ ವರ್ಷ ಸಮಸ್ಯೆ ಬರಲಿಲ್ಲ ಸರ್. ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಓರಲ್ ಟ್ಯಾಂಕನ್ನು ಮಾಡಿದಿರಿ. ಅದರಲ್ಲಿ ನೀರು ಸಂಗ್ರಹ ಮಾಡಲಿಕ್ಕೆ ಕಷ್ಟ ಆಯಿತು. ಅದು ಕೊನೆಯ ಹಂತದಲ್ಲಿ ಸ್ವಲ್ಪ ಕೈ ಕೊಡಲಿಕ್ಕೆ ಕೂಡ ಸ್ಟಾರ್ಟ್ ಆಯಿತು. ಆದರೂ ಕೂಡ ಗೆಲ್ಲಿಕ್ಕೆ ಸಾಧ್ಯ ಆಯಿತು ನಿಮಗೆ? ಇಲ್ಲ ಸರ್, ನಾವು ಬಂದ ಮೇಲೆ ಏನೂ ಪ್ರಾಬ್ಲಮ್ ಆಗಿಲ್ಲ. ನಮ್ಮ ಈ ಹಿನ್ನೆಲೆಯಲ್ಲಿ ನಮ್ಮ ಸಿಬ್ಬಂದಿಯವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಮ್ಮ ಇಂಜಿನಿಯರ್ಸು ಇಬ್ಬರು ಇದ್ದಾರೆ, ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅದು ಯಾವ ರೀತಿ ಮಾಡಬೇಕು ಪದೇ ಪದೇ ನನಗೆ ಸಲಹೆ ಕೊಡ್ತಾಯಿದ್ರು. ಆ ರೀತಿ ನಾವು ವಿಸಿಟ್ ಮಾಡಿ ಆ ಪ್ಲೇಸ್ಗಳಿಗೆ, ರಾಮಸಮುದ್ರ ಮತ್ತು ಮುಳ್ಳಿಗೆ ಪ್ರತಿನಿತ್ಯ ಹೋಗಿ ಅಲ್ಲಿ ನೀರು ಯಾವ ರೀತಿ ನಿರ್ವಹಣೆ ಮಾಡ್ತಾಯಿದ್ದಾರೆ, ಯಾವ ರೀತಿ ಬಿಡ್ತಾಯಿದ್ದಾರೆ ಎಂಬುದಾಗಿ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಆ ನಿರ್ವಹಣೆಯನ್ನು ಉಸ್ತುವಾರಿಯನ್ನು ನೋಡ್ತಾ ಇದ್ದರಿಂದ ಈ ಸತಿ ಪ್ರಾಬ್ಲಮ್ ಆಗಿಲ್ಲ. ಹೌದು ಸರ್, ಪ್ರತಿ ಮನೆಗೆ ನೀರು ಕೊಡುವಂಥ ವ್ಯವಸ್ಥೆಯನ್ನು ಪುರಸಭೆ ತುಂಬ ಚೆನ್ನಾಗಿ ಮಾಡ್ತಾ ಇದೆ. ನಿರಂತರವಾಗಿ ನೀರು ಪೂರೈಸುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದೆ. ಆರೋಗ್ಯಪೂರ್ಣವಾದ ನೀರು ಸಿಗ್ತಾ ಇದೆ. ಸರ್, ಇದರ ಹಿಂದೆ ಇರತಕ್ಕಂಥ ಟೆಕ್ನಾಲಜಿ ಏನು ಅಂತ? ಟೆಕ್ನಾಲಜಿ ಏನಿಲ್ಲ ಸರ್, ಟೆಕ್ನಾಲಜಿ ಆಲ್ರೆಡಿ ಇದೆ, ಹಳೆದೆ. ಅದನ್ನು ಸರಿಯಾದ್ರಲ್ಲಿ ಮೇಂಟೈನ್ ಮಾಡಬೇಕಷ್ಟೇ. ಅದನ್ನು ಮೇಂಟೈನ್ ಮಾಡ್ತಾ ಇರಲಿಲ್ಲ. ನಾವು ಅದನ್ನು ಸರಿಯಾದ ರೀತಿ ಆಪ್ರೇಟ್ ಮಾಡಿದ್ವಿ. ಸ್ಟಾಪನ್ನು ಎಲ್ಲೆಲ್ಲಿ ವಾಲ್ಗಳನ್ನು ತಿರ್ಸ್ಬೇಕು, ಎಲ್ಲೆಲ್ಲಿ ನಿರ್ವಹಣೆ ಮಾಡಬೇಕು, ನಮ್ಮ ಇಂಜಿನಿಯರ್ ಸಲಹೆ ಪಡೆದು ಅದನ್ನು ವಾಲ್ಗಳನ್ನು ಕಂಟ್ರೋಲ್ ಮಾಡಿದ್ವಿ. ಆದ್ದರಿಂದ ಸಮಸ್ಯೆ ಆಗಲಿಲ್ಲ. ಹೌದು, ರಸ್ತೆ ಅಗಲೀಕರಣ ಕೆಲಸ ಸ್ಟಾರ್ಟ್ ಆಯಿತು. ಭಾಳ ಅದ್ಭುತವಾಗಿರ್ತಕ್ಕಂಥ ರಸ್ತೆಗಳು ನಿರ್ಮಾಣ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ರಸ್ತೆ ಅಗಲೀಕರಣ ಆಗುವಾಗ ಕೆಲವರ ಸಹಕಾರಗಳು ಸ್ಟಾರ್ಟ್ ಆಯಿತು. ಅದನ್ನೆಲ್ಲ ನಿರ್ವಹಣೆ ಮಾಡೋದು ಭಾಳ ಕಷ್ಟ ಆಯಿತು. ಆದರೂ ಕೂಡ ಗೆಲ್ಲಿಕ್ಕೆ ಸಾಧ್ಯ ಆಯಿತು. ಸರ್, ಏನೆಲ್ಲ ಸಾಧನೆ ಮಾಡಿದ್ರಂತ ರಸ್ತೆ ಅಗಲೀಕರಣದಲ್ಲಿ? ಸರ್, ಇದರಲ್ಲಿ ಮುಖ್ಯವಾಗಿ ಜನಪ್ರತಿನಿಧಿಗಳ ಸಹಕಾರ ಒಂದು, ನಮ್ಮ ಆಡಳಿತ ಮಂಡಳಿ, ನಮ್ಮ ಕೌನ್ಸಿಲರ್ಸ್ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಒಂದು ಮುಖ್ಯವಾಗಿ. ಮತ್ತು ಜನರು ಸಹ ಅದರಲ್ಲಿ ಸಹಕಾರ ಕೊಟ್ಟಿರಲಿ. ತುಂಬ ಕಷ್ಟ ಆಗ್ತದೆ, ಯಾಕಂದರೆ ಜನರು ಮತ್ತು ಜನಪ್ರತಿನಿಧಿಗಳು ಇದರ ಬೆನ್ನಿಂದ ನಮಗೆ ಸಪೋರ್ಟ್ ಮಾಡೋದ್ರಿಂದ ನಾವು ಎಲ್ಲೆಲ್ಲಿ ಅಗಲೀಕರಣ ಮಾಡಬೇಕು ಅಲ್ಲೆಲ್ಲಿ ಆದಷ್ಟು ಅಗಲೀಕರಣ ಮಾಡಿದ್ವಿ ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಯ್ತು ಸರ್. ಅದು ಸರ್, ವಿಶೇಷವಾಗಿ ಸರ್ ತುಂಬ ಅನುದಾನ ಹರಿದು ಬಂತು. ಮಹಾಮಸ್ತಕ ಅಭಿಷೇಕ ಹೊತ್ತಿನಲ್ಲಿ ಕೋಟ್ಯಾಂತರ ಅನುದಾನ ಹರಿದು ಬಂತು. ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿದಿರಿ. ಯಾವುದೆಲ್ಲ ಕಾಮಗಾರಿಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯ್ತು ಸರ್ ಕಾರ್ಕಳಕ್ಕೆ ಸಂಬಂಧಪಟ್ಟು? ಸರ್, ನಮಗೆ ಬಂದಿದ್ದು ತ್ಯಾಜ್ಯ ಮತ್ತು ನೀರು ನಿರ್ವಹಣೆಗೆ ಮಾತ್ರ ನಮಗೆ ಕೊಟ್ಟರು ಸರ್. ನಾವು ಅದನ್ನು ಅನುದಾನವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ವಿ. ತ್ಯಾಜ್ಯಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಯಾವುದೇ ಪ್ರಾಬ್ಲಮ್ ಮಸ್ತಕ ಆಫೀಸಿನಲ್ಲಿ ಇವಾಗ ಯಾವುದೇ ತೊಂದರೆ ಆಗದಿದ್ದಾಗೆ ಆಯಾ ದಿನವನ್ನೇ ಸ್ವಚ್ಛತೆ ಮಾಡಿದ್ವಿ, ಅದನ್ನು ನಿರ್ವಹಣೆ ಮಾಡಿದ್ವಿ. ಮತ್ತು ನೀರು 24 ಗಂಟೆ ನೀರು ಕೊಡಬೇಕಾಯ್ತಲ್ಲಿ ಅದನ್ನು ಸರಿಯಾಗಿ ಉಳಿದಂಥ ಕಾಮಗಾರಿಗಳನ್ನು PW ಇಲಾಖೆಯಿಂದ ಮಾಡಿದ್ದು ಉತ್ತಮ ಗುಣಮಟ್ಟದ ಕಾಮಗಾರಿ ನಿರ್ವಹಣೆ ಮಾಡಿದ್ದಾರೆ ಸರ್. ಹೌದು, ತುಂಬ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಯಿತು. ತುಂಬ ಸುಸೂತ್ರವಾಗಿ ಅದನ್ನು ಪೂರ್ತಿ ಕೂಡ ಮಾಡಲಿಕ್ಕೆ ಸಾಧ್ಯ ಆಯಿತು. ಸರ್, ಕಾರ್ಕಳದ ಸಮಸ್ಯೆ ಏನು ಅಂತ ಹೇಳಿದರೆ ಈ ಚರಂಡಿಗಳ ನೀರು ಹರಿಯುವಂಥದ್ದು, ಡ್ರೈನೇಜ್ಗಳ ನೀರು ತುಂಬಿ ತುಳುಕುವಂಥದ್ದು, ಆ ನೀರು ರಸ್ತೆಗೆ ಹರಿಯುವಂಥದ್ದು, ಇದನ್ನು ಹೇಗೆ ಸರಿಪಡಿಸಿದ್ರಿ ಅಂತ ಹೇಳಿ? ಸರ್, ಏನೂ ಇಲ್ಲ. ಅದು ಸರಿಯಾದ ರೀತಿಯಲ್ಲಿ ಅಲ್ಲಿ ಉದಾಹರಣೆ ಮೊನ್ನೆ ಮಳೆ ಪ್ರಾರಂಭವಾದಾಗ ಜೂನಲ್ಲಿ ನಮಗೆ ದೊಡ್ಡ ಸಮಸ್ಯೆ ಆಯಿತು. ರಸ್ತೆ ಮೇಲೆ ನೀರು ಬರ್ತದೆ ಎಂಬ ಫೋನು ಪದೇ ಬರ್ತಾಯಿತ್ತು. ಕೊನೆಗೆ ನಾವು ಅದನ್ನು ನಮ್ಮ ಅಧ್ಯಕ್ಷರು ಮತ್ತು ಇತರ ಕೌನ್ಸಿಲ್ಗಳು ನಾವು ಪರಿಶೀಲನೆ ಮಾಡಿ ಆ ಪ್ರದೇಶವನ್ನು ಎಲ್ಲಿ ನೀರು ರಸ್ತೆ ಮೇಲೆ ಬರ್ತದೆ ಅದನ್ನು ತೋಡುಗಳನ್ನು ಬಿಡಿಸಿಕೊಟ್ಟಿವಿ ಸರ್. ಆದ್ದರಿಂದ ಸಮಸ್ಯೆ ಬಗ್ಗೆ ಇರಿತು. ಸೊ ಹರಿದು ಹೋಗ್ತಾ ಇರತಕ್ಕಂಥ ನೀರು ಕೊನೆಗೆ ಹೋಗಿ ಸೇರುವಂಥದ್ದು ನಮ್ಮ ಆನೆಕೆರೆ ನೀರು ಪರಿಸರ ಮಾಲಿನ್ಯ ಆಗ್ತಾ ಇದೆ, ನೀರು ಹಾಳಾಗ್ತಾ ಇದೆ ಅಂತ ಹೇಳುವಂಥ ದೂರುಗಳು ಸಾಕಷ್ಟು ಬಂದು ಸರ್.
ಅದನ್ನು ತುಂಬ ಚೆನ್ನಾಗಿ ನಿಮಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಇಡೀ ಊರಿನ ಕೊಳಚೆ ನೀರು ಎಲ್ಲಿ ಯಾವ ಕಡೆ ಹೋಗುತ್ತೆ ಈಗ ಅಂತ ಹೇಳಿ? ಸರ್ ಕೊಳಚೆ ಅಂದರೆ ಒಂದು ನಮ್ದು ಇರೋದು 40% ಮಾತ್ರ ಸರ್ ಒಳಚರಂಡಿದು. ಆಲ್ರೆಡಿ ಅದನ್ನು ಮೊದಲೆಲ್ಲ ಅಲ್ಲಿ ಬ್ಲಾಕ್ ಆಗ್ತಾಯಿತ್ತು. ನಾವು ಒಮ್ಮೆ ಕಳೆದ ಮೇಲೆ ನಾವು ಅದನ್ನು ನಮ್ಮ ಸಿಬ್ಬಂದಿಗಳ ಮೂಲಕ ಅದನ್ನು ಸ್ವಚ್ಛಗೊಳಿಸಿದ್ವಿ. ಎಲ್ಲ ಡ್ರೈನೇಜ್ಗಳನ್ನು ಗ್ಯಾಲಕ್ಸಿಯಿಂದ ಹಿಡಿದು ವೆಂಕಟರಮ್ ದೇವಸ್ಥಾನದವರೆಗೂ ಆ ಡ್ರೈನೇಜ್ ಮಂಗಳೂರಿಂದ ವೆಹಿಕಲ್ ತರಿಸಿ ಕ್ಲೀನ್ ಮಾಡಿದ್ದೀವಿ ಸರ್. ಆದ್ದರಿಂದ ಈ ವರ್ಷ ಅಷ್ಟು ಪ್ರಾಬ್ಲಮ್ ಆಗಿಲ್ಲ ಮಳೆಗಾಲದಲ್ಲಿ ನಮಗೆ. ಸರ್ ಯಾವ ಟೆಕ್ನಾಲಜಿ ಮೂಲಕ ಅದನ್ನು ಕ್ಲೀನ್ ಮಾಡಿಸಿದ್ರಿ? ಸರ್ ಜೆಟ್ಟಿಂಗ್ ಮಿಷನ್ ಅಂತ ಬರುತ್ತೆ ಸರ್ ಮಂಗಳೂರಿಂದ, ಕಾರ್ಪೊರೇಷನ್ ನಾವು ಅವರಿಂದ, ನಮ್ಮ ಹತ್ರ ಇಲ್ಲದು, ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡಿ ಅವರಿಂದ ತಂದು ಅದನ್ನು ಸ್ವಚ್ಛಗೊಳಿಸಿದ್ದೀವಿ ಸರ್. ಅದು ಒಳ್ಳೆಯ ಮಿಷನು. ಏನಾರ ಎಲ್ಲಿಯಾದರೂ ಬ್ಲಾಕ್ ಆದರೆ ಕೂಡಲೇ ಅದು ತೆರವುಗೊಳಿಸ್ತದೆ. ಅದು ಆ ಮೇಲೆ ಮಾಡೋದ್ರಿಂದ ನಮಗೆ ಈ ವರ್ಷ ಮಳೆಗಾಲದಲ್ಲಿ ಇಷ್ಟು ಬರಲಿಲ್ಲ. ಮತ್ತು ನಮ್ಮ ಸಿಬ್ಬಂದಿಗಳು ಅದಕ್ಕೆ ನಿಯೋಜನೆ ಮಾಡಿರುವಂಥ 3 ಸಿಬ್ಬಂದಿ ಇದ್ದಾರೆ ಸರ್, ಒಳ್ಳೆಯ ಕೆಲಸಗಾರರು. ಅವರು ಕೂಡಲೇ ಅದನ್ನು ಎಲ್ಲಿ ಬ್ಲಾಕ್ ಫೋನ್ ಮಾಡಿ ಹೇಳಿಕೊಟ್ಲೆ ಬಂದು ಅದನ್ನು ತೆರವುಗೊಳಿಸ್ತಾ ಇದ್ದ. ಅದರಿಂದ ನಮಗೆ ಈ ಬಾರಿ ಅಷ್ಟು ಪ್ರಾಬ್ಲಮ್ ಆಗಿಲ್ಲ ಸರ್. ಸರ್ ಮಳೆಗಾಲದಲ್ಲಿ ಎಲ್ಲ ಊರಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ ಚರಂಡಿ ನೀರು ರಸ್ತೆಗೆ ಹರಿಯುವಂಥದ್ದು, ಆಮೇಲೆ ರಸ್ತೆ ಹಾಳಾಗುವಂಥ, ರಸ್ತೆ ಗುಣಮಟ್ಟ ಹಾಳಾಗುವಂಥದ್ದು. ಸೊ ಚರಂಡಿ ವ್ಯವಸ್ಥೆಗಳನ್ನು ಹೇಗೆ ಮಾಡಿದ್ರಿ ಅಂತ? ಸರ್ ಏನಂದರೆ ಪ್ರಾಥಮಿಕವಾಗಿ ನಾಗರಿಕರನ್ನು ಅರಿಬೇಕು ಸರ್. ಇದು ಪ್ರತಿಯೊಬ್ಬರು ಚರಂಡಿಗೆ ಜಾಗ ಬಿಟ್ಕೊಡ್ಬೇಕು ಸರ್. ಆದ್ದರಿಂದ ಒಳ್ಳೆ ಚರಂಡಿ ಮಾಡಲಿಕ್ಕೆ ನಮಗೆ ಅನುದಾನದ ಕೊರತೆ ಇಲ್ಲ ಸರ್, ಸರ್ಕಾರ ಕೊಡ್ತದೆ, ಅದರಿಂದ ಮಾಡ್ಬೋದು. ಆದರೆ ಜನರು ಇವತ್ತು ಸರಿಯಾದ ರೀತಿಯಲ್ಲಿ ಕೆಲವು ಕಡೆ ಮಾತ್ರ, ಎಲ್ಲರೂ ಅಲ್ಲ, 80% ಎಲ್ಲ ಬಿಟ್ಟುಕೊಟ್ಟಿದ್ದಾರೆ ಸರ್. 20% ಸ್ವಲ್ಪ ಜಾಗ ಬಿಡದೇ ಇದ್ದ ಸಮಸ್ಯೆ. ಆದರೆ ನಾವೇ ನಮ್ಮ ಇರುವಂಥ ಹಳೆ ಚರಂಡಿಗಳನ್ನು ನಾವು ನಮ್ಮ ಸಿಬ್ಬಂದಿಗಳನ್ನು ಹಾಕಿ ಕ್ಲೀನ್ ಮಾಡಿಸ್ತಿದ್ವಿ ಮಳೆಗಾಲದಲ್ಲಿ. ಹೌದು, ಕಾರ್ಕಳದಲ್ಲಿ ಬಹಳ ಹಿಂದಿನಿಂದ ಒಂದು ಸಮಸ್ಯೆಗಳು ಕಾಡ್ತಾ ಇತ್ತು ಸರ್. ನೀವು ಗಮನಿಸಿದಿರೋದನ್ನು, ನಿಮ್ಮ ಗಮನ ಕೂಡ ಬಂದಿದೆ. ಕಾರ್ಕಳ ಬಸ್ ಸ್ಟ್ಯಾಂಡ್ನಲ್ಲಿ ಬಹಳ ಇಕ್ಕಟ್ಟಿದೆ, ಜನ ಹೋಗ್ಲಿಕ್ಕೆ ಭಾಳ ಕಷ್ಟಪಡ್ತಾರೆ, ವಾಹನ ನಿಲ್ಲುವಾಗ ಕೂಡ ಉಸಿರು ಕಟ್ಟುವಂಥ ವಾತಾವರಣ ಇದೆ. ಇದನ್ನೆಲ್ಲ ನಿರ್ವಹಣೆ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗಿದೆ, ಆದರೆ ಇನ್ನೂ ಕೆಲವು ಸಮಸ್ಯೆ ಉಳ್ಕೊಂಡಿದೆ. ಯಾವ ಸಮಸ್ಯೆ ನಿಮ್ಮ ಪ್ರಕಾರ ಇದೆ ಸರ್? ಸರ್ ಒಂದು ಮುಖ್ಯವಾಗಿ ಟ್ರಾಫಿಕ್ ಸಮಸ್ಯೆ, ಅದು ನಮಗೆ ಬರುವುದಿಲ್ಲ ಸರ್, ಅದು ಪೊಲೀಸ್ ಇಲಾಖೆಯವ್ರು ಮಾಡಬೇಕಾಗ್ತದೆ. ಮತ್ತು ಬಸ್ ಸ್ಟ್ಯಾಂಡ್ ತಾವು ಹೇಳಿದಾಗೆ ಹಳೆ ಉಡುಪಿ ಬಸ್ ಸ್ಟ್ಯಾಂಡಲ್ಲಿ ಹಳೆ ಶೌಚಾಲಯ ಇತ್ತು ಸರ್, ಅದು ತೆರವು ಮಾಡಿದ್ವಿ, ಸ್ವಚ್ಛ ಆಗಿದೆ. ತಾವು ಬೇಕಾದ್ರೆ ಗಮನಿಸ್ಬೋದು, ಸ್ವಚ್ಛ ಆಗಿದೆ. ಮತ್ತು ಇರುವಂಥ ಬಸ್ ಸ್ಟ್ಯಾಂಡ್ಗಳನ್ನು ಸ್ವಲ್ಪ ನಾವು ಬಿಲ್ಡಿಂಗ್ಗಳನ್ನು ಹಳೆ ಬಿಲ್ಡಿಂಗ್ಗಳು ತೆರವು ಮಾಡಿ ಅಗಲೀಕರಣಗೊಳಿಸಿ ಮಾಡಿದ್ವಿ. ಈಗೇನು ಅಂಥ ಸಮಸ್ಯೆ ಇಲ್ಲ ಸರ್. ಪ್ರತಿನಿತ್ಯ ವಾಹನಗಳ ಸಂಖ್ಯೆ ದಟ್ಟವಾಗಿರೋದ್ರಿಂದ ಸಮಸ್ಯೆ, ಪ್ರತಿನಿತ್ಯ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆ ಇದೆ ಸರ್. ಅದು ಬಿಟ್ಟರೆ ಬೇರೆ ಅಂಥ ದೊಡ್ಡ ಸಮಸ್ಯೆ, ಬಸ್ ಸ್ಟ್ಯಾಂಡ್ ಈಸ್ ವಿಶಾಲವಾಗಿದೆ ನಮ್ಮದು ಕಾರ್ಕಳದೀಗ. ಹೌದು, ಟ್ರಾಫಿಕ್ನ ಸಮಸ್ಯೆ ಖಂಡಿತವಾಗಿದೆ, ಅದು ನಿಮ್ಮ ಗಮನ ಕೂಡ ಬಂದಿದೆ. ಸೊ ಮತ್ತೆ ಸ್ವಚ್ಛ ಪರಿಸರವಾಗಿ, ಸ್ವಚ್ಛ ನಗರವಾಗಿ ಕಾರ್ಕಳ ರೂಪುಗೊಳಿಸ್ಲಿಕ್ಕೆ ಇನ್ನೂ ಸಾಕಷ್ಟು ಕ್ರಮ ತಗೊಳ್ಳಿಕ್ಕೆ ಹೊರಟಿದ್ದೀರಿ ಸರ್. ಯಾವುದೆಲ್ಲ ಕ್ರಮ ತಗೊಳ್ತಾ ಇದ್ದೀರಿ ಸರ್? ಮುಖ್ಯವಾಗಿ ನಮ್ಮ ಪರಿಕಲ್ಪನೆ ಸುಂದರ ಕಾರ್ಕಳ, ಸ್ವಚ್ಛ ಕಾರ್ಕಳ ಎಂಬುದಾಗಿ. ಇದರ ಕಾರ್ಕಳ ಸುತ್ತಾಡ್ಕೊಂಡ್ ಬರುವಾಗ ಎಲ್ಲ ಕಡೆ ಹೋರ್ಡಿಂಗ್ಸ್ಗಳು ಕಾಣ್ತವೆ, ಸುಂದರ ಪರಿಸರ, ಸ್ವಚ್ಛ ಕಾರ್ಕಳ ಅಂತ ಹೇಳಿ. ಸರ್ ಇದು ಮುಖ್ಯವಾಗಿ ನಮ್ಮ ಕಾರ್ಕಳದ ನಾಗರಿಕರು ಪ್ರತಿಯೊಂದು ಬೋರ್ಡ್ಗಳನ್ನು ಕೊಟ್ಟಿರೋ ಸರ್. ಅದು ಅವರ ಕೊಡುಗೆಯಲ್ಲಿ ಎಲ್ಲ ಕಡೆ ಅದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಹಾಕಿದ್ದೀವಿ ಸರ್. ಇದರ ಎಲ್ಲ ಭಾಗ್ಯತ್ವ ಎಲ್ಲ ಕಾರ್ಕಳ ನಾಗರಿಕರಿಗೆ ಸೇರಬೇಕಾಗಿದೆ ಸರ್. ಅದರೊಟ್ಟಿಗೆ ನಮ್ಮ ಜನಪದಿಗಳು ಸಹ ಸಹಕಾರ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಇಡೀ ನಗರ ವ್ಯಾಪ್ತಿಯಲ್ಲಿ ಸ್ವಚ್ಛ ಕಾರ್ಕಳ ಮತ್ತು ತ್ಯಾಜ್ಯ ನಿರ್ವಹಣೆ ಬಗ್ಗೆ ಯಾವ ರೀತಿ ತ್ಯಾಜ್ಯ ಬರುತ್ತದೆ ಎಂಬುದಾಗಿ ನಾವು ಎಲ್ಲ ನಗರ ಪ್ರದೇಶದಲ್ಲಿ ಡಿಸ್ಪ್ಲೇ ಮಾಡಿ ಸರ್. ಪರ್ಮನೆಂಟ್ ಬೋರ್ಡ್ಗಳನ್ನು ಅಳವಡಿಸಿದ್ದೀವಿ. ಬೋರ್ಡ್ಗಳ ಮೂಲಕ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆಯಾ? ಜನ ಗಮನಿಸಿದ್ದಾರೆ? ಎಸ್ ಸರ್, ಎಸ್ ಸರ್, ಗಮನಿಸಿದ್ದಾರೆ ಸರ್. ಶಾಲೆಯ ಮಕ್ಕಳು ಪ್ಲಾಸ್ಟಿಕ್ಗಳನ್ನು ಒಟ್ಟು ಮಾಡ್ಕೊಂಡು ತಂದು ಅದನ್ನು ವಿಂಗಡಿಸಿಡುವಂಥದ್ದು, ಆ ಪ್ಲಾಸ್ಟಿಕ್ಕನ್ನು ವಾಹನಗಳಿಗೆ ಕೊಡುವಂಥದ್ದು, ಆ ಪ್ಲಾಸ್ಟಿಕ್ನ ಬಗ್ಗೆ ಸಾಕಷ್ಟು ಜನರಲ್ಲಿ ಅವೇರ್ನೆಸ್ ಮೂಡಿಸುವಂಥದ್ದು, ಇಂಥ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದೀರಿ. ಸರ್ ಇದು ನಿರಂತರವಾಗಿ ನಡೆಯುವಂಥ ಒಂದು ಯಜ್ಞ, ಇವತ್ತು ನಾಳೆ ಮುಗಿದು ಹೋಗುವಂಥದ್ದಲ್ಲ. ಹೌದು ಸರ್. ಸರ್ ಏನು ಮಾಡ್ತಾ ಇದ್ದೀರಿ ಅದರಲ್ಲಿ ಅಂತ ಹೇಳಿ? ಸರ್ ಮುಖ್ಯವಾಗಿ ಶಾಲೆಗಳಿಗೆ, ಪ್ರತಿಯೊಂದು ಶಾಲೆಗೆ ಹೋದಾಗ ನಾನು ಮುಖ್ಯವಾಗಿ ಪ್ಲಾಸ್ಟಿಕ್ ನಿರ್ವಹಣೆ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ಕೊಡ್ತಾ ಇದ್ದೀವಿ ಸರ್. ಯಾವುದೇ ಕಾರಣಕ್ಕೂ ಹೊರಗಡೆ ಹಾಕಬೇಡಿ. ಹೋಟ್ಲಿಂದ ತರುವಂಥ ಪದಾರ್ಥಗಳಿರ್ಬೋದು, ಮತ್ತು ಮಾರ್ಕೆಟಿಂದ ಕವರ್ಗಳನ್ನು ನಾವು ಪರ್ಚೇಸ್ ಮಾಡಿದ ಕವರ್ ಕೊಡ್ತಾರೆ, ಈಗೆಲ್ಲ ಪ್ಲಾಸ್ಟಿಕಲ್ಲೇ ಕವರೇಜ್ ಬರ್ತಾಯಿದೆ. ಆದ್ದರಿಂದ ಏನೇ ಉಪಯೋಗ ಮಾಡಿ ಅದನ್ನು ಸರಿಯಾದ ರೀತಿ ತೊಳೆದು ಸಂಗ್ರಹ ಮಾಡಿ ಪುರಸಭಾ ವಾಹನಕ್ಕೆ ಕೊಡಿ. ಮತ್ತು ಕೆಲವು ಶಾಲೆಗಳಲ್ಲಿ ತುಂಬ ಅವೇರ್ನೆಸ್ ಮಾಡಿದ್ದಾರೆ. ಉದಾಹರಣೆ ನಾವು ಸುಂದರ ಪುರಾಣಿಕ ಶಾಲೆಯಲ್ಲಿ ಭಾರಿ ಬ್ಯೂಟಿಫುಲ್ ಮಾಡಿದ್ದಾರೆ. ರಾಮಪ್ಪ ಶಾಲೆಯಲ್ಲಿ ಸಹ ಅವರೇ ತ್ಯಾಜ್ಯವನ್ನು ನಿರ್ವಹಣೆ ಮಾಡಿ ಇವತ್ತು ತರಕಾರಿ ಬೆಳೀತಾ ಇದ್ದಾರೆ ಸರ್. ಬಿಸಿ ಊಟಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ತ್ಯಾಜ್ಯ ನಿರ್ವಹಣೆಗೆ ಜನರಿಗೆ, ಮಕ್ಕಳಿಗೆ ಅದು ತುಂಬ ಅವೇರ್ನೆಸ್ ಬಂದಿದೆ ಅಂತ ನನ್ನ ಅನುಭವ ಸರ್. 1 ವರ್ಷ ಅವಧಿನಲ್ಲಿ ಕಾರ್ಕಳ ಪುರಸಭಾ ವ್ಯಾಪ್ತಿಯಲ್ಲಿ ಸಾಕಷ್ಟು ಕ್ರಾಂತಿಕಾರಕವಾದ ಕ್ರಮವನ್ನು ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಯಿತು. ನಿಮ್ಮ ಜೊತೆಗೆ
ಪುರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ರೀತಿಯ ವಾರ್ಡ್ ಮೆಂಬರ್ಸ್ಗಳು ತುಂಬ ಸಪೋರ್ಟ್ ಮಾಡಿದ್ರು ನಿಮಗೆ. ಸೊ ಯಾವ ರೀತಿ ಸಹಕಾರ ಇತ್ತು ಅಂತ ಹೇಳಿ? ಸರ್, ನಾವು ಮುಖ್ಯವಾಗಿ ಜನಪ್ರತಿನಿಧಿ ಸಹಕಾರ ಬೇಕೇ ಸರ್. ನಾವು ಹೊರಗಡೆ ಹೋದಾಗ ಜನರೊಟ್ಟಿಗೆ ನಾವು ಮಾತಾಡುವಾಗ, ಒಮ್ಮೆ ನಾವು ಫೈನ್ ಹಾಕುವಾಗ, ಅದು ಕೆಲವ್ರು ಏನು ಮಾಡ್ತಾರೆ, ಫೋನ್ ಮಾಡ್ತಾರೆ ಅವರಿಗೆ. ಅಂಥ ಸಂದರ್ಭದಲ್ಲಿದೆ ನಮ್ಮ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರು ಎಲ್ಲ 28 ಕೌನ್ಸಿಲ್ಗಳು ಸಹ ನಮಗೆ ಕಸದ ವಿಷಯದಲ್ಲಿ ಅದು ಅವರಿಗೆ ಬಿಟ್ಟಿದ್ದು. ನಾವು ಅದರಲ್ಲಿ ಬರುವುದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಜನರಿಗೆ ಹೇಳ್ತಾ ಇದ್ದರು. ಅದು ಕಸದ ವಿಷಯದಲ್ಲಿ ನಾವು ಬರುವುದಿಲ್ಲ, ಅದು ಮುಖ್ಯಾಧಿಕಾರಿ ಮಾಡ್ತಾರೆ ಎಂಬುದಾಗಿ ಅನೇಕ ಕಡೆ ಅವರು ಅದೇ ತಿಳುವಳಿಕೆ ಕೊಟ್ಟದ್ರಿಂದ ಜನರು ಅದರ ಬಗ್ಗೆ ಅರಿವುಂಟಾಗಿದೆ ಸರ್ ಅವರಿಗೆ. ಹಾಗಾಗಿ ನಮ್ಮ ಅಧ್ಯಕ್ಷರಿರ್ಬೋದು ಎಲ್ಲ 28 ಕೌನ್ಸಿಲ್ ಕಸದ ವಿಷಯದಲ್ಲಿ ತುಂಬ ಸಪೋರ್ಟ್ ಮಾಡಿದ್ದರಿಂದ ಇವತ್ತು ಈ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೌದು, ಜನರಲ್ಲಿ ಅವೇರ್ನೆಸ್ ಮೂಡ್ತಾ ಇದೆ, ಕಾರ್ಕಳ ಸ್ವಚ್ಛವಾಗ್ತಾ ಇದೆ, ಸುಂದರವಾಗಿರ್ತಕ್ಕಂಥ ಪರಿಸರವನ್ನು ಮೂಡಿಸ್ತಾ ಇದ್ದೇವೆ. ಅದರ ಜೊತೆಗೆ ಗಿಡ ಬೆಳೆಸುವಂಥ ಕಾರ್ಯಕ್ರಮಗಳು, ಕಾರ್ಕಳವನ್ನು ಹಸಿರು ಮಾಡುವಂಥ ಕಾರ್ಯಕ್ರಮ, ಗ್ರೀನ್ ಕಾರ್ಕಳ ಒಂದು ಅದ್ಭುತವಾದ ಕಾನ್ಸೆಪ್ಟ್ ತಗೊಂಡು ಹೊರಟಿದ್ದೀರಿ ಸರ್. ಏನದು ಅಂತ ಹೇಳಿ, ಗ್ರೀನ್ ಕಾರ್ಕಳ ಅಂದರೆ ಏನು ನಿಮ್ಮ ಪ್ರಕಾರ? ಸರ್, ಗ್ರೀನ್ ಕಾರ್ಕಳ ತಾವು ಹೇಳಿದ್ರಲ್ಲ ಸರ್, ಹಸಿರು ಬೆಳೆಸಬೇಕು. ಈಗ ಉದಾಹರಣೆ ನಮ್ಮದು ಬಂಗ್ಲೆಗುಡ್ಡೆಯಿಂದ ಹಿಡಿದು ಗೆಲಾಕ್ಸಿವರೆಗೆ ಡಿವೈಡರ್ ಆಗಿದೆ ಸರ್. ಅದರಲ್ಲಿ ನಾವು ಏನು ಮಾಡಿದ್ವಿ, ಈಗ ಹಸಿರು, ನಮ್ಮ ಹಸಿರು ಕಾರ್ಕಳ ಅಂದರೆ ಅದ್ರಲ್ಲಿ ಲಾನ್ ಹಾಕಬೇಕು, ಎಲ್ಲ ಹಸಿರು ಚೆಂದ ಕಾಣಬೇಕು. ಎಲ್ಲೆಲ್ಲಿ ಜಾಗ ಇದೆ ರಸ್ತೆ ಬದಿಯಲ್ಲಿ, ಎಲ್ಲೆಲ್ಲಿ ಅಗಲೀಕರಣ ತುಂಬ ಇದೆ ಅಂದರೆ ವಾಹನಕ್ಕೆ, ಜನರಿಗೆ ಯಾವುದೇ ತೊಂದರೆ ಆಗದಿದ್ದಾಗ ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲಿ ಗಿಡಗಳನ್ನು ನೆಲೆಸಬೇಕೆಂಬುದಾಗಿ ನಮ್ಮ ಮುಂದಿನ ಆಲೋಚನೆ ಇದೆ ಸರ್. ಅದು ನಾವು ಮಾಡ್ತೀವಿ ಖಂಡಿತವಾಗಿ ಸರ್. ಕಸವನ್ನು ಡಂಪ್ ಮಾಡುವಂತಹ ಖಾಸಗಿ ಸಂಸ್ಥೆಗಳಿಗೆ ಫೈನ್ ಹಾಕುವಂಥ ಕೆಲಸ, ಸೊ ಬ್ಯಾಂಕ್ಗಳಿಗೆ ಕೂಡ ಫೈನ್ ಹಾಕುವಂಥ ಕೆಲಸ, ಹೋಟೆಲ್ಗಳಿಗೆ ಎಚ್ಚರಿಕೆ ಕೊಡುವಂಥ ಕಾರ್ಯಕ್ರಮ. ಸರ್, ಇದು ಪ್ರತಿಯೊಬ್ಬರಿಗೆ ಅನ್ವಯ ಸರ್. ಇದು ಯಾಕಂದರೆ ಪ್ರತಿಯೊಬ್ಬ ನಾಗರಿಕರಿಗೆ ಹೇಗೆ ಹಕ್ಕಿದೆ, ಅದೇ ರೀತಿ ತ್ಯಾಜ್ಯ ನಿರ್ವಹಣೆಯಲ್ಲಿ ಸಹ ಅವರ ಜವಾಬ್ದಾರಿ ಕೂಡ ಇದೆ ಸರ್. ಪ್ರತಿಯೊಂದು ಮನುಷ್ಯ ಉತ್ಪತ್ತಿ ಮಾಡುವ ತ್ಯಾಜ್ಯ ಅವರೇ ಹೊಣೆ ಮಾಡಿ ಅವರೇ ನಿರ್ವಹಣೆ ಮಾಡಿ ಪುರಸಭಾ ಕವಾನಕ್ಕೆ ಕೊಡಬೇಕು. ಯಾವುದೇ ಕಾರಣಕ್ಕೂ ರಸ್ತೆ ಬದಿಯಲ್ಲಿ, ಚರಂಡಿ ಬದಿಯಲ್ಲಿ ಹಾಕಿದರೆ ನಮ್ಮ ಕಣ್ಣಿಗೆ ಬಂದಲ್ಲಿ ಅಥವಾ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ. ಎಲ್ಲರ ಕಸ ಸಿಕ್ಕರೆ ನಾವು ಅದನ್ನು ಓಪನ್ ಮಾಡ್ತೀವಿ, ನೋಡ್ತೀವಿ. ಯಾವ ಚೀಟಿ ಇದ್ದರೂ ಬ್ಯಾಂಕ್ದಿರ್ಬೋದು, ಹೋಟ್ಲದಿರ್ಬೋದು, ಅವರಿಗೆ ಕೂಡಲೇ ದಂಡ ಹೋಗ್ತದೆ. 500 ರಿಂದ 5,000 ಒಳಗೆ ದಂಡ ವಿಧಿಸಿ ನಾವು ನೋಟಿಸ್ ಕಳಿಸ್ತೀವಿ ಅವರಿಗೆ. ಅವರು ಬಂದು ಅದನ್ನು ಕಟ್ಟಬೇಕು ಮತ್ತು ರಿಪ್ಲೈ ಕೊಡಬೇಕು. ನಾಳೆಯಿಂದ ಅಲ್ಲಿ ಹಾಕುವುದಿಲ್ಲ ಎಂಬುದು. ಇಲ್ಲಿದ್ದರೆ ಅವರಿಗೆ ನೋಟಿಸ್ ಕೊಟ್ಟು ಅವ್ರ ಮೇಲೆ ಪೆನಾಲ್ಟಿಯನ್ನು ಇಶ್ಯೂ ಮಾಡ್ತೀವಿ ಸರ್. ಇದೆಲ್ಲ ಕ್ರಮಗಳು ಜನರ ಸಹಕಾರ ಸಿಗ್ತಾ ಇದೆಯಾ? ಇಲ್ಲ, ಖಂಡಿತ ಸರ್, ಖಂಡಿತ. ಇದರಲ್ಲಿ ಹೆಚ್ಚಿನ 2% ಮಾತ್ರ ಇಂಥವ್ರು ಸಿಗ್ತಾ ಇದ್ದಾರೆ. ಆದರೆ ಕೊನೆಗೆ ಅವರು ಹಾಕಿದ ನಂತರ ತಪ್ಪಾಯಿ ಸರ್. ಇವತ್ತು ಒಂದು ಬ್ಯಾಂಕ್ನವ್ರು ಹಾಕಿದ್ರು, ಅವ್ರು ಬ್ಯಾಂಕ್ ಹೆಸರು ಹೇಳೋದಿಲ್ಲ, ಅವ್ರು ಹೇಳಿದ್ರು, ಸಾರಿ ಸರ್, ನಾವು ಹಾಕಲಿಲ್ಲ, ನಮ್ಮ ಕೆಲಸದವ್ರು ಹಾಕಿದ್ರು, ಇನ್ನು ಮುಂದೆ ಆಗದಿದ್ದ ನಾನು ನಿರ್ವಹಣೆ ಮಾಡ್ತೀವಿ ಸರ್ ಎಂಬುದಾಗಿ ಹೇಳಿದರು. ಕೊನೆಗೆ ಅವರಿಗೆ ನಾವು ಆಯಿತು, ನಾಳೆಯಿಂದ ನೀವು ಮುನ್ಸಿಪಾಲ್ಟಿಗೆ ಗಾಡಿ ಕೊಡಬೇಕು, ಕಡ್ಡಾಯವಾಗಿ ಯಾವುದೇ ಕಾರಣಕ್ಕೂ ಹೊರಗಡೆ ಹಾಕಬೇಡಿ ಎಂಬುದಾಗಿ ಸೂಚನೆ ಕೊಟ್ಟು ಅಲ್ಲಿಗೆ ಕ್ಲಿಯರ್ ಮಾಡಿದ್ವಿ. ಸೊ ದೊಡ್ಡದಾಗಿರ್ತಕ್ಕಂಥ ಕ್ಯಾಶ್ಯೂ ಫ್ಯಾಕ್ಟ್ರಿಗಳು, ಹೊರಗೆ ಹಾಕುವಂಥ ತ್ಯಾಜ್ಯಗಳು, ಹೊರಗೆ ಬರುವಂಥ ಹೊಗೆ, ವಾಹನಗಳಿಂದ ಹೊರಗೆ ಬರುವಂಥ ಹೊಗೆ, ಇದೆಲ್ಲ ಭಾಳ ನಿಮ್ಮ ಆಸಕ್ತಿ ಕ್ಷೇತ್ರಗಳು. ಹೇಗೆ ಇದನ್ನು ನೆರವೇರಿಸಿಕೊಡ್ತೀರಂತ ಸರ್? ಮುಖ್ಯವಾಗಿ ನಮ್ಮ ಕಾರ್ಕಳದಲ್ಲಿ ಇವತ್ತು ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಆಗೋಗಿದೆ. ನೀವು ನಂಬಿಬಿಡಿ, ನಮ್ಮ ವಾಹನ ಹೋಗುವಾಗಲೇ ಅವ್ರು ಏನು ಮಾಡ್ತಾರೆ, ಪ್ರತಿ ಮನೆಯಿಂದ ಆ ಹೆಣ್ಮಕ್ಳು, ಗಂಡು ಮಕ್ಕಳು ಎಲ್ಲ ಮಕ್ಕಳು ಆ ಕಸವನ್ನು ತಂದು ಗಾಡಿ ಕೊಡ್ತಾ ಇದ್ದಾರೆ. ಇದರಿಂದ ಯಾರು ಇವತ್ತು ಒಂದು 2% ಬಿಟ್ಟರೆ 98% ಜನರಿಗೆ ಅವೇರ್ನೆಸ್ ಬಂದಿದೆ. ಯಾರು ಹಾಗೆ ಮಾಡಿದರೆ ಪೆನಲ್ಟಿ ಆಗ್ತಾರೆ, ಮುಖ್ಯಾಧಿಕಾರಿ ಬರ್ತಾರೆ ಎಂಬುದಾಗಿ ಕೆಲವರಿಗೆ ಭಯ ಉಂಟಾಗಿದೆ. ಅದು ಮತ್ತು ಜನರು ಇದರ ಅರಿವುಂಟಾದರೆ ಜನರಿಗೆ ಗೊತ್ತಾಗಿದೆ ಮತ್ತು ಸಹಕಾರ ಕೊಡ್ತಾ ಇದ್ದಾರೆ. 98% ಜನರು ನಮ್ಮ ವಾಹನಕ್ಕೆ ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಹೊರಗಡೆ ಆಗ್ತಾಯಿಲ್ಲ. ನಾನು ಬೆಳಗಿನ ಜಾವ ಹೋಗುವಾಗಲೇ ಜನರು, ನಮ್ಮ ಗಾಡಿ ಹೊರಡುವಾಗಲೇ ಜನರು ಬಂದು ನಮಗೆ ಕೊಟ್ಟು ಸಹಕರಿಸ್ತಾ ಇದ್ದಾರೆ ಸರ್. ಕಾರ್ಖಾನೆಗಳು, ಬೃಹತ್ ಕಾರ್ಖಾನೆಗಳು ಕೊಡ್ತಾ ಇದ್ದಾರೆ ಸರ್. ಅವರು ಸಹ ಕಸವನ್ನು, ಉದಾಹರಣೆ ತಾವು ಹೇಳಿದಾಗೆ ಭವಾನಿ ಮಿಲ್ ಅಂತ ಒಂದು ಕಾರ್ಖಾನೆ ಇದೆ, ಅವರು ಸಹ ಏನು ಮಾಡ್ತಾರೆ, ಗೋಡೆಯಲ್ಲಿ ಸಂಗ್ರಹ ಮಾಡಿ ಒಂದು ಸೈಡಲ್ಲಿ ಇರ್ತಾರೆ. ನಮ್ಮ ಗಾಡಿ ಹೋಗುವಾಗ, ಟ್ಯಾಕ್ಟ್ರ್ ಹೋಗುವ, ಅದನ್ನು ಲಿಫ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಯಾರೂ ಆಗ್ತಾ ಇಲ್ಲ. ಸೊ ಅದರ ವಿಶೇಷವಾಗಿ ಕಾರ್ಕಳದಲ್ಲಿ ಮಾದಕ ದ್ರವ್ಯಗಳ ಬಗ್ಗೆ ಒಂದು ವಿರುದ್ಧ ಅಭಿಯಾನ ಸ್ಟಾರ್ಟ್ ಮಾಡಿದಿರಿ. ನಿಮ್ಮ ಹೆಸರಲ್ಲಿ ಕೇಳಿಬಲ್ಲಿ ಸ್ಟಾರ್ಟ್ ಆಯಿತು. ಮಾದಕ ದ್ರವ್ಯಗಳ ವಿರುದ್ಧ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದಿರಿ. ಯುವಕರನ್ನ ಅದರಲ್ಲಿ ಜಾಗೃತಗೊಳಿಸುವಂಥ ಕಾರ್ಯಕ್ರಮ ಮಾಡಿದಿರಿ. ಕಾರ್ಕಳವನ್ನು ಅದ್ಭುತವಾಗಿ ಮಾಡುವಂಥ ಕನಸಿಗೆ ಸಾಕಷ್ಟು ಜನರ ಸಹಕಾರ ಪಡ್ಕೊಳ್ಳಿ ಸ್ಟಾರ್ಟ್ ಮಾಡಿದಿರಿ ಸರ್. ಏನೆಲ್ಲ ಅಭಿಯಾನಗಳು ಅಂತ ಹೇಳಿ ಸರ್? ಉದಾಹರಣೆ ಸರ್, ಧೂಮಪಾನ ನಿಷೇಧ ಎಂಬುದಾಗಿ ಜಿಲ್ಲಾ ಮಟ್ಟದಿಂದ ನಮಗೆ ಪೊಲೀಸ್ ಇಲಾಖೆಯಿಂದ ನಮಗೆ ನಿರ್ದೇಶನ ಬಂತು. ಮತ್ತು ಪೊಲೀಸ್ ಇಲಾಖೆ ನಾವು ಜಂಟಿಯಾಗಿ ಒಂದು ಕಾರ್ಯಕ್ರಮವನ್ನು ಬಂಡಿ ಮಠದಲ್ಲಿ ರಾಮಭವನದಲ್ಲಿ ನಾವು ಮಾಡಿದ್ವಿ. ನಂತರ ಅಲ್ಲಿಯ ವ್ಯಾಪಾರಸ್ಥನ ಕರೆದು
ಸೇಲ್ ಮಾಡಬಾರ್ದು, ಧೂಮಪಾನ ಎಲ್ಲೆಂದರೆ ಅಲ್ಲಿ ಮಾಡಬಾರ್ದು, ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತು ಸಾರ್ವಜನಿಕ ಪ್ಲೇಸಲ್ಲಿ ಮಾಡಬಾರ್ದು ಸೂಚನೆ ಹಿನ್ನೆಲೆಯಲ್ಲಿ ನಮ್ಮ ಸಿಬ್ಬಂದಿ, ನಮ್ಮ ನೌಕರರು, ನಮ್ಮ ಇಂಜಿನಿಯರ್ಸ್ಗೆ ಒಟ್ಟಿಗೆ ನಾವು ಇಡೀ ನಗರ ವ್ಯಾಪ್ತಿಯಲ್ಲಿ ನಾವು ಪ್ರತಿ ಅಂಗಡಿಗೆ ಮತ್ತು ಹೋಟೆಲ್ಗಳಿಗೆ ಭೇಟಿ ಕೊಟ್ಟು ಧೂಮಪಾನ ಈ ಪ್ರದೇಶದಲ್ಲಿ ಮಾಡದಿದ್ದಾಗೆ ಸೂಚನೆ ಕೊಟ್ಟಿವಿ ಮತ್ತು ಅದನ್ನು ಎಲ್ಲೂ ಆಗದಿದ್ದಾಗೆ ನಾವು ನಿರ್ವಹಣೆ ಮಾಡಲಿಕ್ಕೆ ಉಸ್ತುವಾರಿ ಮಾಡಿದ್ದೀವಿ ಸರ್. ಹೌದು, ಪ್ರತಿಯೊಂದು ಅಂಗಡಿಯಲ್ಲಿ ಕೂಡ ರಾಯಪ್ಪ ಅವರ ಹೆಸರು ಹೊತ್ತಿರ್ತಕ್ಕಂಥ ಫಲಕ ಇದೆ. ಯಾರಾದರೂ ಧೂಮಪಾನ ಮಾಡಿದರೆ ಅಥವಾ ಯಾವುದೇ ರೀತಿಯ ಡ್ರಗ್ಸ್ಗಳನ್ನು ತಗೊಂಡ್ರೆ ಖಂಡಿತವಾಗಿ ಇಂತಹ ನಂಬರಿಗೆ ಕಾಲ್ ಮಾಡುತ್ತೆ, ಅವರ ನಂಬರನ್ನು ಹಾಕಿಟ್ಟಿದ್ದಾರೆ. ಪ್ರಾಯಶಃ ಈ ಮೂಲಕ ಒಬ್ಬ ಅಧಿಕಾರಿ ಸಾಮಾಜಿಕ ಪರಿವರ್ತನೆ ಕಾರಣರಾಗ್ತಾರೆ. ಸ್ನೇಹಿತರೆ, ಕಾರ್ಕಳ ಪುರಸಭೆ ಪ್ರಶಸ್ತಿ ಪಡೆದಿರ್ತಕ್ಕಂಥ ಪುರಸಭೆ ಅದು ಹೊಸ ರೀತಿಯ ಒಂದು ಕೆಲಸವನ್ನು ಮಾಡಿ ಸ್ಟಾರ್ಟ್ ಮಾಡ್ತು. ವಿಶೇಷವಾಗಿ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಇವತ್ತು ವಿಶೇಷವಾದ ಕ್ರಾಂತಿ ಕಾರ್ಯಕ್ರಮವನ್ನು ರಾಯಪ್ಪ ಸರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ಬೆಂಬಲವನ್ನು ಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಒಂದು ಬ್ರೇಕ್ ತಗೋತಾ ಇದ್ದೇನೆ. ಬ್ರೇಕ್ ನಂತರ ಅವರು ಮತ್ತಷ್ಟು ಮಾತಾಡ್ತಾರೆ.